ದೆಹಲಿಯಲ್ಲಿ ಕೃಷಿ ಮಸೂದೆಯನ್ನ ವಿರೋಧಿಸಿ ರೈತರು ಹೋರಾಟ ಮಾಡುತ್ತಿದ್ದು ಇಂದಿಗೆ 6 ತಿಂಗಳು ಪೂರ್ಣಗೊಂಡಿದೆ. ರೈತರ ಹೋರಾಟಕ್ಕೆ ಸ್ಪಂದಿಸಿದ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ದೇಶದಾದ್ಯಂತ ಇಂದು ಕರಾಳ ದಿನಾಚರಣೆ ಆಚರಿಸಲಾಗ್ತಾ ಇದೆ. ಕಪ್ಪು ಪತಾಕೆ ಬ್ಯಾನರ್ ಹಿಡಿದು ಮನೆ ಮನೆ ಪ್ರತಿಭಟನೆ ನಡೆಸಿದ್ದಾರೆ. ಬೆಳ್ತಂಗಡಿಯ ಹಲವು ಮನೆಗಳಲ್ಲಿ ಕೆಂಪು ಬಾವುಟದಡಿ ಈ ಹೋರಾಟ ನಡೆಸಿದ ನಾವು ಪುತ್ತೂರು ಒಂದು ಕಡೆ ರಾಜ್ಯ ರೈತ ಸಂಘ ಹಸಿರು ಸೇನೆಯವರ ಜೊತೆ ಜಂಟಿ ಕಾರ್ಯಕ್ರಮ ನಡೆಸಿ ಎಸಿಯವರಿಗೆ ಮನವಿಯನ್ನ ನೀಡಿದ್ದೇವೆ ಎಂದು ಬಿಎಂ ಭಟ್ ಹೇಳಿದರು. ಭೂ ಸುಧಾರಣಾ ಕಾಯ್ದೆ, ಅಗತ್ಯ ವಸ್ತುಗಳ ಕಾಯ್ದೆ, ಎಪಿಎಂಸಿ ಕಾಯ್ದೆಗಳ ತಿದ್ದುಪಡಿಗಳನ್ನು ಹಿಂಪಡೆಯಬೇಕು. ವಿದ್ಯುತ್ ಕಾಯ್ದೆ 2020 ರದ್ದುಗೊಳಿಸಬೇಕು. ಗುತ್ತಿಗೆ ಕೃಷಿ ಪದ್ಧತಿ ಮಸೂದೆಯನ್ನ ತಿರಸ್ಕರಿಸಬೇಕು ಮೊದಲಾದ ಬೇಡಿಕೆಯಡಿ ದೆಹಲಿ ಗಡಿಯಲ್ಲಿ ಕಳೆದ 6 ತಿಂಗಳಿಂದ ಲಕ್ಷಾಂತರ ರೈತರು ಹೋರಾಟ ನಡೆಸುತ್ತಿದ್ದಾರೆ. ಸುಮಾರು 600 ರೈತರು ಹೋರಾಟದಲ್ಲಿ ಹುತಾತ್ಮರಾದರು. ಸಾವನ್ನ ನೋಡಿ ಖುಷಿಪಡುವ ಸರ್ಕಾರ ಇದಾಗಿದೆ ಎಂಬುದು ಇದರಿಂದ ಹಾಗೂ ಕೊರೋನಾ ಸಾವನ್ನ ತಡೆಯುವಲ್ಲಿಯೂ ವಿಫಲತೆ ಸಾಬೀತು ಮಾಡಿದೆ. ಈ ಹೋರಾಟ ಬೆಂಬಲಿಸಿ ಈ ಪ್ರತಿಭಟನೆ ನಡೆಸಲಾಯಿತು. ಬೀದಿ ಬೀದಿಗಳಲ್ಲಿ ಕೇಂದ್ರದ ವಿರುದ್ಧ ಭಿತ್ತಿಪತ್ರ ಅಂಟಿಸಲಾಯಿತು ಎಂದು ಬಿಎಂ ಭಟ್ ಹೇಳಿದರು. ನಮ್ಮ ರೈತಾಪಿ ಜನರು ದೆಹಲಿಯ ಗಡಿಯಲ್ಲಿ ಹೋಗಿ ನಿರಂತರವಾಗಿ ಲಕ್ಷಾಂತರ ಮಂದಿ ಹೋರಾಟ ಮಾಡ್ತಾ ಇದ್ದಾರೆ. ಆದರೂ ಕೂಡ ಕೇಂದ್ರ ಸರ್ಕಾರ ರೈತರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಯಾವುದೇ ಸ್ಪಂದನೆ ನೀಡದೆ ಕಳೆದ 6 ತಿಂಗಳ ನಿರಂತರವಾಗಿ ಕಷ್ಟಪಡುತ್ತಾ ಬಂದು ಇವತ್ತು 600 ಜನ ರೈತರು ಹುತಾತ್ಮರಾಗಿದ್ದಾರೆ. 600 ಜನ ಹುತಾತ್ಮರಾದರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಈ ರೈತರ ಬೇಡಿಕೆಗಳನ್ನು ಈಡೇರಿಸುವಂಥ ಯಾವುದೇ ಒಂದು ಮನಸ್ಥಿತಿ ಬರಲಿಲ್ಲ. ಮುಖ್ಯವಾಗಿ ಕಾರ್ಪೊರೇಟ್ ಸಂಸ್ಥೆಗಳ ಹಿತ ಕಾಪಾಡುವ ಏಕೈಕ ಉದ್ದೇಶದಿಂದ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ, ಆಮೇಲೆ ಎಪಿಎಂಸಿ ಕಾಯ್ದೆ ತಿದ್ದುಪಡಿ, ಅಗತ್ಯ ವಸ್ತುಗಳ ಕಾಯ್ದೆ ತಿದ್ದುಪಡಿ, ವಿದ್ಯುತ್ ಕಾಯ್ದೆಯನ್ನು ಖಾಸಗೀಕರಣ ಮಾಡಲಿಕ್ಕೆ ತಿದ್ದುಪಡಿ, ಗುತ್ತಿಗೆ ಆಧಾರಿತ ಕೃಷಿ ಪದ್ಧತಿ ಕಾನೂನು ಇವೆಲ್ಲವೂ ಕೂಡ ರೈತರ ಬದುಕಿಗೆ ಮಾರಕವಾದಂತಹ ತಿದ್ದುಪಡಿಗಳ ಜೊತೆಗೆ ಇಡೀ ದೇಶಕ್ಕೆ ಆಹಾರದ ಅಭದ್ರತೆಗೆ, ಜನರು ಹಸಿವಿನಿಂದ ಸಾಯಲಿಕ್ಕೆ ಕಾರಣವಾಗುವಂಥ ತಿದ್ದುಪಡಿ ಆಗಿವೆ. ಆದ್ದರಿಂದ ಆ ಲಕ್ಷಾಂತರ ರೈತರ ಬೇಡಿಕೆ ಏನಿದೆ ಅದು ದೇಶದ ರೈತರ ಬೇಡಿಕೆ, ದೇಶದ ಶ್ರಮಜೀವಿಗಳ ಬೇಡಿಕೆ. ಅದನ್ನು ಕೇಂದ್ರ ಸರ್ಕಾರ ಈಡೇರಿಸಲೇಬೇಕು. ನರೇಂದ್ರ ಮೋದಿಯವರು ಅದನ್ನು ಗಮನ ಹರಿಸಿ ಈ ರೈತರ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಬೇಕು. ಇವತ್ತು ಈ ನಿಟ್ಟಿನಲ್ಲಿ ಇಡೀ ದೇಶದಲ್ಲಿ ಆ ರೈತರ ಕರೆಯಂತೆ ಕಪ್ಪು ಬಾವುಟವನ್ನು ಹಿಡಿದು ಕಪ್ಪು ಕರಾಳ ದಿನಾಚರಣೆ ಮಾಡ್ತಾ ಇದ್ದೇವೆ.